ಪುತ್ತೂರು ಮಹಾಲಿಂಗೇಶ್ವರ ಸನ್ನಿಧಾನದಲ್ಲಿ ಬ್ರಹ್ಮರಥ ಹೊರಗೆ ಬಂದಿದೆ. ಬ್ರಹ್ಮರಥದ ಕಾರ್ಯಗಳು ಮುಗಿದಿವೆ. ಆ ಬ್ರಹ್ಮರಥದ ಕೆಲಸವನ್ನು ಮಾಡಿದಂತಹ ಕಾರ್ಮಿಕರು ಎಲ್ಲರೂ ಕೂಡ ಜೊತೆಯಾಗಿ ನಿಂತಿದ್ದಾರೆ. ಬಹುತೇಕರು ಇಲ್ಲಿದ್ದಾರೆ, ಇನ್ನು ಕೆಲವರು ಬರಬೇಕಷ್ಟೇ ಅಥವಾ ಇನ್ನು ಕೆಲವರು ಇತರ ಕಾರ್ಯನಿಮಿತ್ತ ಇವತ್ತು ಬಂದಿಲ್ಲ ಅನ್ನುವಂಥದ್ದು. ಆದರೆ ಇವರೆಲ್ಲರೂ ಹೇಗೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ನಮ್ಮ ಊರಿನ ದೇವಸ್ಥಾನ ನಮ್ಮದೊಂದು ಶ್ರಮ, ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಅನ್ನುವಂಥ ರೀತಿಯಲ್ಲಿ ಇವರು ದುಡಿತಾ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಕೆಲವು ಉದಾಹರಣೆಗಳಿದ್ದಾವೆ. ನನ್ನಿಂದ ಮಾತ್ರ ಅಲ್ಲ, ನನ್ನ ಹಿರಿಯರಿಂದ, ನನ್ನ ಸಂಪ್ರದಾಯಬದ್ಧವಾಗಿ ಬಂದಿರುವಂತಹ ಒಂದು ಚಾಕರಿ ಇದು. ಯಾಕೆಂತಂದರೆ ನನ್ನ ಅಪ್ಪ ಮಾಡ್ತಾಯಿದ್ರು, ನನ್ನ ಅಜ್ಜ ಮಾಡ್ತಾಯಿದ್ರು ಅನ್ನುವಂಥದ್ದು ಮಾತ್ರ ಅಲ್ಲ, ಅದರ ಜೊತೆಗೆ ನಾನು ಎಲ್ಲಿದ್ದರೂ ಕೂಡ ಬಂದು ಪುತ್ತೂರಿನ ಈ ಒಂದು ದೇವಸ್ಥಾನದಲ್ಲಿ ಸೇವೆಯನ್ನು ಮಾಡಬೇಕು ಅನ್ನುವಂಥದ್ದು. ನಮ್ಮ ಜೊತೆಗೆ ಒಬ್ಬರು ಮಾಜಿ ನಿವೃತ್ತ ಯೋಧರು ಇದ್ದಾರೆ. ಸರ್ ನಮಸ್ತೆ. ಏನು ಹೆಸರು ನಿಮ್ಮದು? ಚಂದ್ರಶೇಖರ ಪೂದಾರನ್ನು. ಓಕೆ. ಏತ್ ವರ್ಷದಿಂದ ಸೇವೆ ಮಾಡ್ತಾರೆ? ಫಸ್ಟ್ ಏನು ಅಜ್ಜರು ಮುಲ್ಪ ಸುಬ್ಬಗೌಡರು ಸಾಧಾರಣ ಒಂದು 40-45 ಬುಕ್ಕ ಅಜ್ಜರಿ ಬೆಲೆ ಬಂತೇರು ಹಿಡ್ದಕ್ಕೆ ಅಮ್ಮೆರು ಸೀನಪ್ಪ ಗೌಡ್ರು ಬೆಲೆ ಅಜ್ಜರಿಗೆ ಆಗ್ಬೇಕು ಅಮ್ಮೆಸರು ಬಂತೇರು ಅಂಚೆ ಅಮ್ಮೆರೊಟ್ಟಿಗೆ ಎಂಕಲ ಮದಿಮೆ ಜೋಕ್ಲೆ ಪೂರ ಎಂಕಲನೆ ಮೂಲ ಅಮ್ಮೆರೊಟ್ಟಿಗೆ ಬೆಲೆ ಮಂತ ಇರ್ತ ಮುಲ್ಪ ಏನು ಅಣ್ಣೆ ಎನ್ನ ಫಸ್ಟ್ ಏನು ಅಪ್ಪೆಲ್ಲ ಇದೆ ಪಾತ್ರೆಗೆ ಹೋಗ್ತಾರೆ ಅಪ್ಪ ಅಕ್ಕನಾಗಲು ಪೂರ ಮೂಲೆ ಮೂರ್ತಿ ಎಂಕಲ ಬೆಲೆ ಮಂತ ಇರ್ತ ಏನು ಅಮ್ಮೆರು ಸಮಯ ಮುಲ್ಪ ಇಪ್ಪನಾಗ ಎಂಕಲ ಪೂರ ಇಂಚನೆ ಬೆಲೆ ಮಂತದೆ ಏನು ಅಣ್ಣೆ ಒಂದು KSRP ಬೇಲೆ ಪೊಲೀಸ್ TS ಆಯಿತು ಉಳ್ಳೆ ಮುಖ ಎನ್ನ ಮೆಗಿಯವರಿ ಮಿಲಿಟರಿ 2 ಜನ ಮುಲ್ಪ ಉಳ್ಳೆ ಇರುತ್ತೆ. ವಸಂತನಾಗಲು ವಸಂತೆಲ್ಲ ಲಕ್ಷ್ಮಣ 2 ಜನ ಉಳ್ಳೆ ಇರು ಎಲ್ಲ ಮುಖ 94 ಬಿಟ್ಟ ಮುಲ್ಪ ಬೇಲೆ ಮಂತ ಇರುತ್ತೆ. ನೈಟ್ ವಾಚ್ಮ್ಯಾನ್ ఒక ಒಂದು ಅಟೆಂಡರ್ ಪೋಸ್ಟ್ ಕೂಡ ಇತ್ತಿನಾಗಿ ಮಲ್ತು ಇತ್ತೆ ಉಲ್ಪ ಏನು ಮುಖ ದೇವರ ಎಂಕ ಒಂದು 94 ಇಸಿಬಿಟ್ಟು ಏನು ಇಂಡಿಯನ್ ಆರ್ಮಿ ಭೂಸೇನ ಸೇರಿಯ ಭೂಸೇನ ಸೇರಿನಲ್ಲ ಮುಖ ಎನ್ನ ಮೆಗಿಲ ಇತ್ತು ಆಯಲ ಭೂಸೇನಾಗ ಆಗಲ ಶಾಲೆ ಇಡ್ತೆ ಬತ್ತನೆ ಆಗಿ ಅಲ್ಪ ಇಡ್ತೆ ಸೆಲೆಕ್ಟ್ ಆಯ್ತು ಅಲ್ಪ ಪಡೆದ ಸೇರಿಯೇ ಮೋಹನ್ ದಾಸಿನ ಉದಾಹರಣೆ ಅಂಚೆ ಎಂಕಲ ರಜೆಟ್ ಓಳಿತ್ತನಲ್ಲ ಅಲ್ಲಿ ಒಂದು 2 ವರ್ಷ ಬಯ ರಾಯಜಿ మన ಟ್ರೈನಿಂಗ್ ಸೆಂಟರ್ ಇಪ್ಪನಾಗ ಪೂರಂಗೆ ಬಯ ರಾಯಜಿ 5 ಬುಕ್ ಹಂಗೆ ಓಳಿತ್ತನಲ್ಲ ಉಲ್ಪ ವಾವ್ ದೇಶ ಹೋಗಲ್ಲ ಜಾತ್ರೆ ಆನಾಗ ಪತ್ತಿನ ರಜೆ ಮಂತದ್ದು ಒಂದು ರಜೆ ಮಂತು ತುಂಬೇನ ಪೂರ ಚಾಕರಿ ಮಂತು ಎಂಕಲ ಪೋಪ ಓತು ಬರೊಂದು ಅದು ಇತ್ತೆಲ್ಲ ಪೂರ ಪೆನ್ಷನ್ ಆಂಡು ಎನ್ನ ಮೇಗೆಲ್ಲ ಪೆನ್ಷನ್ ಆಂಡು ಇದು ಅನ್ನೆವರಿ ದುಡ್ಡು ಉಳ್ಳೆ ಇತ್ತೆಲ್ಲ ಬದ್ದು ದೇವಿಯರ ಜಾತ್ರೆ ಆನಾಗ ಬೇಲೆ ಇತ್ತನಲ್ಲ ರೆಡಿ ಎಂಕಲ ಅಂಚದಾಲೆ ಜಾವು ಮನ್ಪೋರ್ಚಿ ಇನ್ನು ಮನ್ಪೋರ್ಚಿ ರೆಡಿ ದುಂಬುದಲೆ ಕೋಣೆ ಮತ್ತೊಂದು ಇಲ್ಲ ಎನ್ನ ಮೂಲ ಬೇಲೆ ಇತ್ತಲ್ಲ ಆ ಬೇಲೆ ಎಂಕಲ ಮತ್ತೊಂದು ಇಲ್ಲ ಅಂಚೆ ದೇವಿಯರ್ನ ಒಂಜಿ ಎಂಕಲ ವಾನುಗುರ ದುಮೂರ್ತಿ ಬಂತು ನಾವು ಒಂಜಿ ಎಂಕಲ ಒಂಜಿ ಕುಟುಂಬದ ಲೆಕ್ಕನೆ ಮುಲ್ಪ ಮಾತೆಯರ ಸೇರ್ತು ಒಟ್ಟಿಗೆ ಬೇಲೆ ಇತ್ತಲ್ಲ ಬೇಲೆ ಜಗಲ ಆಡು ಕೋಪ ಆಡು ದಾಲೇಜಿ ಕುಸಲ ಪಾತೆಯರ ಪೂರ ಮನ್ಪ ಹೂಲ ಸ್ವಲ್ಪ 2 ಜಗಲ ಪೆಟ್ಟು ಲಡಾಯಿ ಎರೆಜ್ಜಿ ಬಪ್ಪ ದೇವರನ್ನ ಕೆಲಸ ಪತ್ತಿಯನ್ನು ಪೂರ ಇತ್ತೆಲ್ಲ ಬತ್ತೊಂದು ಇತ್ತೆಲ್ಲ ಈ 2 ಜನ ಉಳ್ಳೇರು ಮೇಘನಾಗಲು ಬಸ ಬತ್ತೊಂದು ಬುಕ್ಕರಿ ಮೇಲಕ್ಷ್ಮಿ ಉಳ್ಳಿ 2 ಜನ ಉಳ್ಳೇರು ಬುಕ್ಕರಿ ಮೇಗಿ ಎಟ್ಟು ಬಾಯಲ ಬರ್ಪೆ ಜಾತ್ರೆ ಬರ್ಪೆ ಬತ್ತುಜೆ ಎಲ್ಲಿ ಮೋಹನ್ದಾಸ ಬಂದದ್ದು ಅದಕ್ಕೆ ಎಟ್ಟು ಎಂಡೆರಡು ಪುಡು ಉಳ್ಳೆ ರಾಯರ ರಾಜ ಬಂತು ಬರ್ಪೆ ನನ್ನೆಂಜೆ KSRP ಉಳ್ಳೆ ಹಾಗೆ ಜಾತ್ರೆ ಅನ್ನಾಗ ಓಳಿತ್ತಲ್ಲ ಬತ್ತು ಅಂಕ ಮಾನಿಗೆ ದೇವಸ್ಥಾನ ಹಂಗಲ್ಲ ಸೇವೆ ಮಂತು ಹಂಗಲ್ಲ ಇರು ಮಿಲಿಟರಿ ಡಿಪ್ನಾಗೆ ರಜೆಗೆ ತೊಂದರೆ ತೊಂದರೆ ರಜಾನ ಬೇರೆ ನೆಂತು ನಾಂಡು ಹೆಂಗೆ ರಜೆ ತೆಗೀತು ಪಾಪಗ ತೊಂದರೆ 2 ಸತಿ ಹೊರ ಹಾಕೊಂಡು ಹೊರ ಬತ್ತೆ ಬನ್ನಾಗ ಬೊಕ್ಕ ವಾಪಸ್ ಹೆಂಗೆ ಟೆಲಿನ ಬರ್ತದೆ ಬರೋದು ಪೋತೆ ಹೆಂಗೆ ದಾಲಾಂಪೇರ ಆಪುಜಿ ಅಂದದ್ದು ಅಂಚ ಮುಖ ಹೋಗೋದು ಬರುವಾಯ್ತೆ ಜಾತ್ರೆ ಅನ್ನಾಗ ಹೆಂಗೆ ಸ್ವಲ್ಪ ಬರೋಯ್ತ. ಇದಕ್ಕೆ ಹೇಳೋದು ದೇಶ ಸೇವೆಯ ಜೊತೆಗೆ ಈಶ ಸೇವೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ತೊಡಗಿಕೊಂಡಿರುವಂಥವ್ರು ಇವರು. ಯಾಕೆಂತಂದ್ರೆ ಅವರು ದೇಶ ಸೇವೆಯ ಜೊತೆಗೆ ಈಶ ಸೇವೆ ಮಾಡುವಂತಹ ಸಂದರ್ಭದಲ್ಲಿ ಅನಿವಾರ್ಯ ಕಾರಣಗಳಿಗೆ ಒಂದು ಬಾರಿ ಟೆಲಿಗ್ರಾಮ್ ಮೂಲಕ ದೇಶ ಸೇವೆಗೆ ಬಾ ಅಂತ ಹೇಳಿ ಈಶನೇ ಕಳಿಸಿಕೊಟ್ಟ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಅದೇ ಜೊತೆಗೆ ಈಶ ಹೇಳಿದರೆ ಅಥವಾ ಈಶನನ್ನು ಎಣಿಸಿಕೊಂಡ್ರೆ ಸಾಕು ಈ ಸೇವೆಗೆ ದೇಶದಿಂದ ವಾಪಸ್ ಅಥವಾ ಗಡಿಯಿಂದ ವಾಪಸ್ ಬರ್ಲಿಕ್ಕೆ ಆಗ್ತಾ ಇತ್ತು ಅನ್ನೋದು. ಸರ್ ನಮಸ್ತೆ, ನಿಮ್ಮ ಹೆಸರೇನು? ಬಾಲಪ್ಪ ಅಂತ. ನೀವು ಎಷ್ಟು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತೀವಿ? ತುಂಬ ವರ್ಷದಿಂದ ಆಯಿತು, ಒಂದು 30 ವರ್ಷ ಆಯಿತು. ಬಂದು ಮೊದಲು ತಂದೆ ಅಲ್ಲಿ ಮಾಡಿಕೊಂಡಿದ್ದರು, ಅವರು ಆದಮೇಲೆ ನಾನು ಬಂದು ಮಾಡಿಕೊಂಡಿದ್ದೇನೆ. ಏನೆಲ್ಲ ಕೆಲಸ ಮಾಡ್ತೀರಿ ಇಲ್ಲಿ? ಇಲ್ಲ ಲೈಟಿಂಗ್ ಎಲ್ಲ, ಗ್ಯಾಸ್ ಲೈಟ್ ಎಲ್ಲ ಮಾಡಿಕೊಂಡಿರ್ತೀವಿ. ಎಷ್ಟು ತೃಪ್ತಿ ಇದೆ? ಒಳ್ಳೆಯದುಂಟು, ಏನಿಲ್ಲ ತೊಂದರೆ ಇಲ್ಲ. ನಮಸ್ಕಾರ. ನನ್ನ ಪುದರ್ ಸೀನಾಂದು 23 ವರ್ಷ ಕೆಲಸ ಮಾಡ್ತು. ನನ್ನ ನೆಟ್ಟೆ ದೇವತ್ತನ ಮೇಸ್ರು ಒಣದಿದ್ದೇವೆ ಅರ್ಲಿತ್ತದಂತೆ ಬತ್ತನಾಗಲಿ ಪಾರಂಪರಿಕವಾದ ಬತ್ತನ ಪಾರಂಪರ್ಯ ಎನ್ನ ಯಾಣ ಎನ್ನ ಎಂಕಲ ನೆಟ್ಟೆ ಯಾವ್ದು ಬತ್ತನ ಈತ ನೆಕ್ಸ್ಟ್ ಇರ್ನ ಇಲ್ಲಲ್ದೇರಣ ಬರ್ಬೇಕು ಬರೀ ಇಜ್ಜಿ ಅಲ್ಲ ರೋಡಾಗಲಿ ಇಜ್ಜಿ ನಾನು ಎಂಚ ಅವ್ನು ಸರ್ ಈತ ಈತ ವರ್ಷದಿಂಚಿ ಬೇಲೆ ಮಂತೊಂದುಲ್ಲ ನಾನು ಕೂಡ ಹೋಗ್ಕೊಂಡು ಅಂಚ ಮಣ್ಪು ಎಂಕಲ ಕೆಲಸ. ನಮಸ್ತೆ. ನಮಸ್ತೆ. ಎನ್ನ ಆನಂದ ಕಂಡಿದ್ದೆ. ಎನ್ನ ಅಜ್ಜೆ ಅಪ್ಪ ಅಣ್ಣನಾಗ್ಲು ಪೂರ ಇಡೀ ದುಂಬುರ್ದೆ ಬೆಲೆಗೆ ಬತ್ತೊಂದಿತ್ತನಾಗ್ಲು ಅಂಕಲಿಗೆ 30
ದೇವಸ್ಥಾನದ ಜಾಗನೇ ಎಂಕಲಿಗೆ ಎಂಕಲ್ನ ಒಂದು ಜಾಗ ದೇವಸ್ಥಾನದಲ್ಲೇ ಕೊಡಿತ್ತು ದುಂಬು ಗೇಣಿಗಿತ್ತಂಡು ಗೇಣಿ ಹಿಡ್ಬಿಡ್ಪಾದೆ ಎಂಕಲ ಆಗಲಿ ಇರಲಿ ಸ್ವಂತ ಆತನು ಅಂಚೆ ಅದನ್ಕೆಲ್ಲ ದುಂಬುರ್ದೇ ಇಡೀ ಬೆಲೆ ಬರ್ತದೆ ಈ ರಥದ ಸೇವೆ ಮಲ್ತೊಂದಲ್ಲರು ಬೇರೆ ಬೇರೆ ಕಾರ್ಯ ಮಲ್ತೊಂದಲ್ಲರು ಪ್ರತಿ ವರ್ಷ ಏತ್ ದಿನ ಐಕಂದೇ ಮೀಸಲಾತಿದೆ ಪರ್ಮನೆಂಟ್ ಮೂಲೆ ಬೇಲೆ ಎಂಕಲಿಗೆ ಪರ್ಮನೆಂಟ್ ಬೇಲೆ ಮೂಲೆ ಮಾತ ಬೇಲೆಗ್ಲ ರೆಡಿ ಇಲ್ಲ ಎಂಕಲ್ಲ. ನಮಸ್ತೆ, ಹೇಳಿ ಏನು ಹೆಸರು? ನಾನು ರವಿ ಉದಯ ರವಿ ಎಂಕ್ಲ ಪರಂಪರೆ ಒತ್ತಿನತ್ತು ఒక ಎಲ್ಲಿ ಬೇಲೆ ಶುರುವಂತ ಸುಮಾರು 10-15 ವರ್ಷ ಉಂಟು. ಬ್ರಹ್ಮರಥದ ಕಟ್ನ ಬೇಲೆ ಎಂಕ್ಲ ಚಪ್ಪುಗಳ ಇದೆ ಚಪ್ಪರ ಬೇಲೆ ಒಡ್ನೆ ಎಂಕ್ಲನೆ ఒక ಮಾಂತ ಕೂಲಿ ಬೇಲೆ ಪೂರ ಮನ್ಪನ ಎಂಕ್ಲನೆ ఒక ಬೇಲೆ ಅಂತೊಂದು ಇಪ್ಪ ಬುಡ್ದು ಉಂಡವಿನಿ ಅವು ಪ್ರಶ್ನೆ ಹಣ ಬರ್ಪುಂಡು ತೋಜು ಬರ್ಪುಂಡು ಯಾಸಂದ ಬೇಲೆ ಬುಡ್ದು ಹೋಗ್ತಾರೆ ನಿಗ್ಲು ಬರುಡೆ ನಿಗ್ಲಿಂದ. ಮತ್ತೆ ಈ ವರ್ಷದ ಬೆಲೆ ಎಂಚ ಉಂಟು? ಈ ವರ್ಷ ಸುಲಭ ಅದಂತ ಆಳ ತೊಂದರೆ ಜನ ನಡತದೆ. ಇಲ್ಲಿ ಯಂಗ್ ಅಂಡ್ ಎನರ್ಜೆಟಿಕ್ ಹುಡುಗರು ಕೂಡ ಇದ್ದಾರೆ. ಯಾಕೆಂತಂದ್ರೆ ಇಂಥ ಹುಡುಗರು ಜಾಸ್ತಿ ತೊಡಗಿಸಿಕೊಂಡಂಗೆ ನಮ್ಮ ಪರಂಪರೆ ಉಳಿತಾ ಹೋಗ್ತದೆ ಅಂತ. ನಮಸ್ತೆ, ಏನು ಹೆಸರು? ನಿರಂಜನ್ ಅಂತ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ? ವರ್ಷವೇನಲ್ಲ, ತಂದೆ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಮಾಡ್ತಿದ್ದಾರೆ. ಹಾಗೆ ಅವರಿಂದಾಗಿ ನಾವು ಇಲ್ಲಿ ಪರಿಚಯ ಉಂಟು ಎಲ್ಲ. ಹಾಗೆ ನಾವು ಹೀಗೆ ಬಂದದ್ದು ಇಲ್ಲಿ. ಹೀಗೆ ಬಂದದ್ದು. ಇನ್ನು ಮುಂದೆ ಮಾಡ್ತಾ ಹೋಗ್ತೀರಿ? ಮಾಡ್ತಾ ಹೋಗ್ತೇವೆ. ಕಾಲೇಜ್ ಹೋಗ್ತಿದ್ರ? ಕಾಲೇಜ್ ಆಗಿದೆ, ಆದ್ರೂ ನಾವು ಇಲ್ಲಿ ಕೆಲಸ ಮಾಡ್ತಿರ್ತೇವೆ. ಈಗ ಜಾಬ್ ಯಾವ್ದು ಸಿಗದಿದ್ರೆ ಇಲ್ಲಿ ಮಾಡ್ತಿರ್ತೇವೆ. ಜಾತ್ರಾ ಮಹೋತ್ಸವ ಅಂತಂದಾಗ ಆ ಬೇತಾಳ ರೂಪದ ಒಂದು ಗೊಂಬೆ ಬಹಳ ಗಮನ ಸೆಳೆಯುತ್ತೆ. ಅದನ್ನು ಹೊರುವವರು ಇವರನ್ನು ನೋಡಿದ್ರೆ ಗೊತ್ತಾಗುದಿಲ್ಲ. ಯಾಕೆಂತಂದ್ರೆ ಅಷ್ಟು ದೊಡ್ಡ ಜೀವ ಅಲ್ಲ. ಇರೇ ಜಾತ್ರೆದಲ್ಲಿ ಬಾರಿ ಮಲ್ಲ ಜೀವದ ಲೆಕ್ಕ ತೋಜುವರು. ಈ ಬೇತಾಳ ಹೊರುವಂತ ಕೆಲಸ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀವಿ? 30-35 ವರ್ಷ. ಆ ಒಂದು ಸೇವೆಯ ಬಗ್ಗೆ ಏನ್ ಹೇಳ್ತೀರಿ? ಏನು ಹೇಳುದು, ಏನ್ ಹೇಳ್ತೀರಿ? ಅದು ನಮ್ಮದೊಂದು ಇದಲ್ವಾ, ಹಾಗೆ ಮಾಡುವುದು ದೇವರ ಕೆಲಸ ಅಲ್ವಾ, ಹಾಗೆ ಮಾಡ್ತಾ ಇದ್ದೀರಿ. ಹೌದು, ಖುಷಿ ಇದೆ, ಖುಷಿ ಇದೆ, ನೆಮ್ಮದಿ ಇದೆ. ನೆಮ್ಮದಿ ಇದೆ. ಮನೆಯಲ್ಲಿ ಏನ್ ಹೇಳ್ತಾರೆ? ಮನೆಯಲ್ಲಿ ಏನು ತೊಂದರೆ ಇಲ್ಲ, ಒಳ್ಳೆ ಕೆಲಸ ಅಂತ ಹೇಳ್ತಾರೆ, ದೇವರ ಕೆಲಸ ಅಂತ ಹೇಳಿ. ಓಕೆ. ಆ ಶ್ರದ್ಧಾ ಭಕ್ತಿ ನಿಯಮಗಳನ್ನ ಪಾಲಿಸಿಕೊಂಡಿರ್ತೀರಿ ಇದ್ದೇವೆ ಪ್ರತಿದಿನ. ಏನ್ ಹೆಸರು ನಿಮ್ದು? ಅಪ್ಪಯ್ಯ. ಓಕೆ. ಈಗ ಇಲ್ಲಿ ಇನ್ನೊಬ್ರು ಇದ್ದಾರೆ, ನಗನಾಗ್ತಾ ಇದ್ದಾರೆ. ಮೋಸ್ಟ್ಲಿ ಟೆಸ್ಟರ್ ಎಲ್ಲ ಇದೆ, ಆದ್ರಿಂದ ಅವ್ರು ಏನು ಮಾಡ್ತಿದ್ದಾರೆ ಅಂತ ನಾನು ಅವ್ರೇನು ಮಾತಾಡೋದಿಲ್ಲ ಅಂತ ಹೇಳ್ತಾರೆ. ಜಗನ್ಯಾಸ್ ರಾವ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ತೀನಿ. ಸರ್, ಏನು ಇವರ ವಿಶೇಷತೆ? ಇವರು ಸುಮಾರು 18 ವರ್ಷದಿಂದ ನಮ್ಮ ದೇವಸ್ಥಾನದಲ್ಲಿ ಎಲೆಕ್ಟ್ರಿಷಿಯನ್, ಅವರಿಗೆ ಪೋಸ್ಟ್ ಇರೋದು ಎಲೆಕ್ಟ್ರಿಷಿಯನ್ ಅಂತೇಳಿ. ಆದರೆ ಅವರು ವಿದ್ಯುತ್ ಸಂಬಂಧಪಟ್ಟ ಕೆಲಸ ಮಾತ್ರ ಅಲ್ಲದೆ ಯಾವುದೇ ಕೆಲಸ ಇರಲಿ, ಪುತ್ತೂರು ದೇವಸ್ಥಾನಕ್ಕೆ ಒಬ್ಬರು ಬರ್ತಾರೆ ಅಂತಂದರೆ ಮಾಹಿತಿ ಬೇಕು ಅಂತಂದರೆ ನಾವು ಪದ್ಮನಾಭರಿಗೆ ಫೋನ್ ಮಾಡ್ತೇವೆ. ಎಲ್ಲಿ ಏನು ವ್ಯವಸ್ಥೆ ಆಗಬೇಕಾದ್ರೆ ಅದು ಅವರನ್ನು ಪ್ರೀತಿಯಿಂದ ಪದ್ದಣ್ಣ ಅಂತ ಕರೀದು ಎಲ್ಲರೂ. ಪದ್ಮನಾಭರು ತುಂಬ ಸಂಕೋಚ ಸ್ವಭಾವದವರು. ಹಾಗೆಂತ ಯಾವುದೇ ಕೆಲಸಗೊಳ್ಳಿ, ನೀವು ಅವರು ಎಷ್ಟು ಎತ್ತರಕ್ಕೆ ಹತ್ತುತ್ತಾರೆ, ಕೆಳಗೆ ಇಳಿತಾರೆ, ಎಲ್ಲರೊಟ್ಟಿಗೆ ಬೆರೆತುಕೊಂಡು ಸೌಹಾರ್ದದಿಂದ ಎಲ್ಲ ಕೆಲಸಗಾರರೊಂದಿಗೆ, ಅರ್ಚಕ ನೌಕರರೊಂದಿಗೆ, ಹಾಗೂ ಆಡಳಿತ ವರ್ಗದವರೊಂದಿಗೆ, ಹಾಗೂ ಸಾರ್ವಜನಿಕ ಭಕ್ತರೊಂದಿಗೆ ಒಂದು ಸಂಬಂಧ ಇಟ್ಟುಕೊಂಡು ಅತ್ಯುತ್ತಮ ಕೆಲಸ ಮಾಡುವ ಪದ್ಮನಾಭರು. ಅವರು ಎರಡು ಮಾತಾಡಿದರೆ ಈಗ ಪದ್ಮನಾಭ ಒಂಜಿ ಲೈಟಿಂಗ್ಸ್ ವರ್ಷ ಡಿಫರೆಂಟ್ ಮಲ್ಪೋರ ಅತ್ತು ವರ್ಷಲ ಒಂದೇ ರೀತಿ ಮಲ್ಪೋರ ಚೇಂಜಸ್ ಮಂತ ಕಾಂಟ್ರಾಕ್ಟ್ ಕೊಡ್ದು ಚೇಂಜಸ್ ಮಂತ ಕಾಂಟ್ರಾಕ್ಟ್ ಕೊಡು ಚೇಂಜಸ್ ಈರು ಮಲ್ಪನ ಬೇತಾಕ್ಲು ಮಲ್ಪನ ಅಂಡ್ಲ ರೈತ ಬಗ್ಗೆ ಹೆಚ್ಚಿನ ಮಾಹಿತಿ ಉಂಟದ? ಕೊಡ್ಬೇಕಲಿ ಬೋರನ್ ಡೈರೆಕ್ಷನ್ ಬರೋ ಕೊಡ್ದು ಮಂತ ಈರ್ನ ರೆಗ್ಯುಲರ್ ಬೇಲೆ ದಾದ ಎಲೆಕ್ಟ್ರಿಷಿಯನ್ ದಾದ ಮತ್ತೆ ಬೇಲೆ ದಾದ ಮುಳ್ಳು ಮಕ್ಕ ಹಾಕಲಿ ಆಫೀಸ್ ಹಾಕಲಿ ಪಣ್ಣ ವೇಲೆ ಪುರ. ಇದು ಇಲ್ಲಿನ ನೌಕರರ ಮಾತು. ಈ ನೌಕರರು ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಜೊತೆಗೆ ಬಹುತೇಕರು ಸ್ವಲ್ಪ ಸಂಕೋಚದ ಸ್ವಭಾವವನ್ನು ಹೊಂದಿದ್ರೂ ಕೂಡ ಬಹುದೊಡ್ಡ ವಿಚಾರಗಳು ಇಲ್ಲಿ ಗೊತ್ತಾಯಿತು. ಪ್ರಮುಖವಾಗಿ ದೇಶ ಸೇವೆಯ ಜೊತೆಗೆ ಈಶ ಸೇವೆ ಮಾಡುವಂಥವ್ರು ಇರ್ಬೋದು, ಸಂಪ್ರದಾಯಬದ್ಧವಾಗಿ ಸೇವೆಯನ್ನು ಮಾಡ್ತಾ ಇರುವಂಥವ್ರು ಇರ್ಬೋದು, ಅದರ ಜೊತೆಗೆ ಜಾತ್ರಾ ಮಹೋತ್ಸವ ಜೊತೆಗೆ ಮೆರವಣಿಗೆ, ಭವ್ಯ ಶೋಭಾಯಾತ್ರೆ ಎಲ್ಲವೂ ಕೂಡ ಬಹಳ ಸುಂದರವಾದಂತಹ ಪದಗಳೊಂದಿಗೆ ಜೋಡಣೆ ಆಗಿರುವಂಥದ್ದು. ಆದರೆ ಅವುಗಳಿಗೆ ಅವುಗಳದ್ದಂಥ ನಿಯಮ ಇದೆ. ಒಂದು ಸರತಿ ಸಾಲಿನಲ್ಲಿ ನಿಲ್ಲುವಂಥದ್ದು ಇರ್ಬೋದು, ಒಂದು ಎಷ್ಟು ಗ್ಯಾಸ್ ಲೈಟ್ ಬೇಕು, ಯಾವ್ಯಾವ ರೀತಿಯಾದಂತಹ ಧ್ವಜವನ್ನು ಹಿಡಿಲಿಕ್ಕೆ ಇದೆ, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಜಗನ್ಯಾಸ್ ಕೊಡ್ತಾರೆ. ಸರ್, ಅದರ ನಿಯಮ ಏನು? ಪುತ್ತೂರು ಜಾತ್ರೆಯಲ್ಲಿ ಇಲ್ಲಿ ಆಗುವ ಉತ್ಸವ ಹೊರತಾಗಿ ಸವಾರಿ ಮತ್ತು ಕಟ್ಟೆ ಪೂಜೆ ಇದು ಭಾರಿ ವಿಶೇಷವಾದಂಥ ಒಂದು ಸಂಗತಿ. ಯಾಕೆಂದರೆ ಸಾಧಾರಣ 152 ಕಟ್ಟೆಗಳಲ್ಲಿ ದೇವರು ಕೂತ್ಕೊಂಡು ಆ ಉತ್ಸವ ಅಥವಾ ಪೂಜೆಗಳು ನಡೀತದೆ. ಆ ಸವಾರಿ ಹೋಗುವ ಸಂದರ್ಭದಲ್ಲಿ, ಹಾಗೆ ಹೀಗೆ ಉತ್ಸವ ನಡೆಯುವ ಸಂದರ್ಭದಲ್ಲಿ ಅದು ದೇವರ ಒಂದು ವೈಭವವನ್ನು ತೋರಿಸುವಂಥದ್ದು. ಈಗ ನೀವು ಎದುರಿಂದ ಬಂದರೆ ನಿಶಾನಿಗಳಿರ್ತದೆ. ನಿಶಾನಿ, ಅದಕ್ಕೆ ಮುಕ್ಕಾರು ಮತ್ತು ಚಂದ್ರ ಅಂತ 7 ಆ ಬಾವುಟ ನಿಶಾನಿಯನ್ನು ಹಿಡಿಯುವವರು ಬೇಕಾಗ್ತದೆ. ಅದರಿಂದ ಹಿಂದೆ ನಮಗೆ ಬೇತಾಳ, ಈಗ 2 ಬೇತಾಳ ಇದೆ ನಮ್ಮಲ್ಲಿ, ಹಾಗೆ 4 ಜನ ಅದಕ್ಕೆ ನಿಯೋಜನೆ ಆಗಿರ್ತಾರೆ. ಹಾಗೆ ಬಸವ ಇದೆ, ಬಸವವನ್ನು ಹಿಡ್ಕೊಳ್ಳಿಕ್ಕೆ 2 ಜನ ಇರ್ತಾರೆ.
ಹಾಗೆ ಒಟ್ಟು ಈ ಮೆರವಣಿಗೆಯಲ್ಲಿ 12 ಗ್ಯಾಸ್ ಲೈಟ್ಗಳು, ಈಗಲೂ ಕೂಡ ಅದೇ ಸಾಂಪ್ರದಾಯಿಕ ಗ್ಯಾಸ್ ಲೈಟನ್ನು ಇಲ್ಲಿ ಉಪಯೋಗಿಸಲಾಗ್ತದೆ. ಯಾಕೆಂದರೆ ನೀವು ಆ ಗ್ಯಾಸ್ ಲೈಟ್ ಹೊರತಾದ ಒಂದು ಸವಾರಿಯನ್ನು ನೋಡಿದರೆ ಬಹುಶಃ ಈ ಫೋಟೋಗ್ರಾಫರ್ಗಳ ಹತ್ರ ಎಲ್ಲ ಕೇಳ್ಬೋದು, ಆ ಒಂದು ದೇವರ ವೈಭವ ಕಾಣುವುದಿಲ್ಲ ಅದರಲ್ಲಿ. ಹಾಗೆ 12 ಗ್ಯಾಸ್ ಲೈಟ್ಗಳು, ಹಾಗೆ ದಂಡು ಶಿಲಾಲ್ ಅಂತೇಳಿ 2 ಬದಿ ದೀಪ ಉರಿಸುವಂಥದ್ದು, ಅದಕ್ಕೆ 4 ಜನ ಬೇಕಾಗ್ತದೆ. ಆಮೇಲೆ ಅದಕ್ಕೆ ಬೇಕಾದ ಎಣ್ಣೆಯನ್ನು ಕವಂಗ ಹಿಡಿಲಿಕ್ಕೆ ಒಬ್ಬರು ಇರ್ತಾರೆ. ಹಾಗೆ ಆ ಶಿಲಾಲಿಗೆ ಬೇಕಾದ ಬತ್ತಿ, ಶಿಲಾಲ್ನ ಬತ್ತಿ, ಚೆಂಡು ಅಂತ ಹೇಳ್ತೇವೆ ಅದು, ಮತ್ತು ದೊಡ್ಡ ಎಣ್ಣೆ ಡಬ್ಬಿ ಹಿಡ್ಕೊಳ್ಳಿಕ್ಕೆ ಒಬ್ಬರು ಇರ್ತಾರೆ. ಹಾಗೆ ಸವಾರಿ ಹೋಗುವಾಗ ಕಾಣಿಕೆ ಡಬ್ಬಿ ಹಿಡ್ಕೊಳ್ಳಿಕ್ಕೆ ಒಬ್ಬರು ಇರ್ತಾರೆ ಅದರ ಜೊತೆಗೆ. ಹಾಗೆ ಈ ಕಟ್ಟೆಯ ಸಾಮಗ್ರಿಗಳು, ಅಂದರೆ ಕಟ್ಟೆ ಪೂಜೆ ಆಗುವ ಬಟ್ಟಿಯಲ್ಲಿ ಅದಕ್ಕೆ ಇಷ್ಟಿಷ್ಟು ದೇವರ ಪೂಜಾ ಸಾಮಗ್ರಿಗಳನ್ನು ಅದನ್ನು ಹಿಡ್ಕೊಳ್ಳಿಕ್ಕೆ ಒಬ್ಬರು ಇರ್ತಾರೆ. ಹಾಗೆ ಒಟ್ಟು ಈ ದೇವರ ಜೊತೆಯಲ್ಲಿ ಆ ಎಲ್ಲ ಇದನ್ನು ಕೆಲಸವನ್ನು ನಿರ್ವಹಿಸಲಿಕ್ಕೆ ಇದೇ ನಮ್ಮ ಕೆಲಸಗಾರರ ತಂಡ ಇರ್ತದೆ. ಹಾಗೆ ಈಗ ಎಣ್ಣೆ ಹಿಡಿಯೋರು ಪರಂಪರೆಯವರು ಎಣ್ಣೆಯನ್ನೇ ಹಿಡಿತಾ ಇರ್ತಾರೆ, ದಂಡು ಶಿಲಾಲ್ನವರು ದಂಡು ಶಿಲಾಲ್, ಕೆಲವು ಸರ್ತಿ ಬದಲಾಗಿರ್ಬೋದು, ಆದರೆ ಬೇತಾಳನ ವಂಶದವರು ಅದರಿಂದ ಅವರಿಗೆ ಅದೊಂದು ನಮ್ಮ ಪರಂಪರೆಯಿಂದ ಬಂದದ್ದು. ನೀವಾಗ ಮಾತಾಡಿಸಿರಿ ಅಪ್ಪಯ್ಯವರನ್ನು, ಅದೊಂದು ಆ ಒಂದು ಇಷ್ಟಪಟ್ಟು ಆ ಕೆಲಸವನ್ನು ಸೇವಾ ರೂಪದಲ್ಲಿ ಮಾಡ್ತಾರೆ. ಹಾಗೆ ಒಳಗಿನ ಅರ್ಚಕ ವರ್ಗದಲ್ಲೂ ಹಾಗೆ ತಂತ್ರಿಗಳಿರ್ಬೋದು, ಹಾಗೆ ಕೈದೀಪ ಹಿಡಿಯೋರು ಇರ್ಬೋದು, ಕೊಡೆ ಹಿಡಿಯೋರು ಇರ್ಬೋದು, ಚಾಮರ ಬೀಸುವವರು, ಹಾಗೆ ಎಲ್ಲ ವರ್ಗದವರು, ಚೆಂಡೆ, ವಾದ್ಯ, ಬ್ಯಾಂಡ್ ಬಳಗ, ಕೊಂಬು, ಪ್ರತಿಯೊಂದು ಕೂಡ ಅದು ಆಯಾ ಮನೆತನದವರು ಅಲ್ಲಿಂದ ಹಿಂದಿಂದ ನಡ್ಕೊಂಡು ಬಂದಿದ್ದಾರೆ. ಆ ಒಂದು ಈ ದೇವರ ಸೇವೆ ಅಂತೇಳಿ ಮಾಡ್ತಾ ಬಂದಿದ್ದಾರೆ. ಹಾಗೆ ಇಷ್ಟು ವಿಭಾಗಗಳು ಅದನ್ನು ಆ ದಿವಸ ಹುಡುಕ್ಲಿಕ್ಕಿಲ್ಲ, ಅಥವಾ ಇವರು ಯಾರಿಗೂ ಕೂಡ ಪ್ರತ್ಯೇಕವಾಗಿ ದೇವಸ್ಥಾನದಿಂದ ಹೇಳಿಕೆ ಮಾಡಿ ನೀವು ಇಂಥ ದಿವಸ ಬರಬೇಕು, ಈ ಸೇವೆ ಮಾಡಬೇಕು ಅಂತ ಹೇಳೋ ಪದ್ಧತಿ ಇಲ್ಲ. ಯಾರೆಲ್ಲ ಪಾರಂಪರೆಯಿಂದ ಕೆಲಸ ಮಾಡ್ತಾರೆ ಅವರು ಅವರಾಗಿ ಆ ದಿನವನ್ನು, ಯಾಕೆ ಹೇಳಿದರೆ ಮೀನ ಮಾಸದ 18ನೇ ದಿವಸ ಗೊನೆ ಕಡಿಯುವುದು, 27ನೇ ದಿವಸ ಧ್ವಜಾರೋಹಣ, ಅದು ಇಲ್ಲಿಯ ಒಂದು ಸಂಪ್ರದಾಯ. ಅದೇ ರೀತಿಯಾಗಿ ನಡೀತಾ ಇದೆ. ಈ ಒಟ್ಟು 3 ರಥದ ಅದನ್ನು ಹೊರಗಿಡುವುದಾಗಲಿ, ಹಾಗೆ ಬ್ರಹ್ಮರಥದ ಆ ಕ್ಲ್ಯಾಂಪ್ ಅಳವಡಿಸುವ ಒಂದು ಕಾಮಗಾರಿ ಕೆಲಸಗಳನ್ನು ಮಾಡೋದು ನಮ್ಮೆಲ್ಲ ಈ ದೇವಸ್ಥಾನದ ಪಾರಂಪರಿಕ ನೌಕರರು. ಯಾಕೆ ಪಾರಂಪರಿಕ ನೌಕರರು ಅಂತ ಹೇಳಿದರೆ, ಒಂದು ಗ್ಯಾಸ್ ಲೈಟ್ ಹಿಡಿಯೋದಾಗಲಿ, ಒಂದು ದಂಡು ಶಿಲಾಲ್ ಹಿಡಿಯೋದಾಗಲಿ ಆ ಮನೆತನದವರೇ ಬರ್ತಾರೆ. ಅವರು ಎಲ್ಲಿದ್ದರೂ ಕೂಡ, ಉದಾಹರಣೆಗೆ ನಮ್ಮ ಚಂದ್ರ ಇರ್ಬೋದು, ಅವರು ಮಿಲಿಟ್ರಿಯಲ್ಲಿ ಇದ್ದವರು, ಅವರ ಆ ಮಿಲಿಟ್ರಿಯಲ್ಲಿ ಇರುವ ಸಂದರ್ಭದಲ್ಲಿ ಕೂಡ ರಜೆ ಮಾಡಿ ಇಲ್ಲಿ ಆ ಸೇವೆ ಮಾಡಲಿಕ್ಕೆ ಬರ್ತಾರೆ. ಬಸವನ ಕೈಂಕರ್ಯ ವಹಿಸುವಂಥ ಮೋಹನ, ಹಾಗೆ ನಮ್ಮ KSRPಯಲ್ಲಿ ASI ಆಗಿರುವ ಸೀತಾರಾಮಗೌಡ, ಅವರೆಲ್ಲರೂ ಯಾವುದೇ ಹುದ್ದೆಯಲ್ಲಿರಲಿ ಆ ದೇವರ ಸೇವೆಗೆ ಅಂತ ಬರ್ತಾರೆ. ಹಾಗೆ ಈ ತಂಡದಲ್ಲಿ ಹಾಗೆ ಇದೆಲ್ಲರೂ ಅವರವರ ಹಿರಿಯರಿಂದ ನಡ್ಕೊಂಡು ಬಂದಂಥ ಒಂದು ಪಾರಂಪರಿಕ ಮನೆಯವರು. ಉಮೇಶ್ ಇರ್ಬೋದು, ರವಿ, ಆನಂದ, ಅಪ್ಪಯ್ಯ, ಅವರೆಲ್ಲ ಎಲ್ಲರೂ ಕೂಡ ದೇವರ ಬಾಕಿ ಕೆಲಸಗಳನ್ನ ಮಾಡ್ತಾ ಈ ಕೆಲಸಗಳನ್ನ ಅಚ್ಚುಕಟ್ಟಾಗಿ, ಯಾಕೆಂದರೆ ಅದರದ್ದು ಎಲ್ಲ ಮಾಹಿತಿ ಅವರಿಗೆ ಬೇಕಾಗ್ತದೆ. ಯಾವ ಯಾವ ಕ್ಲ್ಯಾಂಪ್ ಎಲ್ಲಿಗೆ ಅಳವಡಿಸೋದು, ಆ ನಂಬರ್ ಅದೆಲ್ಲ, ಮತ್ತು ಯಾವ ದಿವಸ ಯಾವ ಕೆಲಸ ಮಾಡಬೇಕು, ಎಷ್ಟು ಹೊತ್ತಿಗೆ ಮಾಡಬೇಕು, ಮತ್ತು ಜಾಗರೂಕತೆಯಿಂದ ಮಾಡಬೇಕು, ಅದೆಲ್ಲ ಅವರಿಗೆ ಸಂಪ್ರದಾಯ ಗೊತ್ತಿದ್ದ ಕಾರಣ ಅದನ್ನು ಅವರಿಗೇನೋ ಇಲ್ಲಿ ಸೇವಾ ರೂಪದಲ್ಲಿ ಸಂಭಾವನೆ ಸಿಗ್ತದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅವರು ನಮ್ಮ ದೇವಸ್ಥಾನ, ನಮ್ಮ ದೇವರು ಅಂತ ಹೇಳೋ ದೃಷ್ಟಿಯಿಂದ ಯಾವುದೇ ಊರಲ್ಲಿ ಇದ್ರೂ ಕೂಡ ಇಲ್ಲಿ ಬಂದು ಸೇವೆಯನ್ನು ಮಾಡ್ತಾರೆ. ಆ ಒಂದು ಇಷ್ಟು ಜನರ ತಂಡ ಇದ್ದ ಕಾರಣ ಮಾತ್ರ ಎಲ್ಲ ಕೆಲಸಗಳು ನಡೀತದೆ. ಇದು ಆಜ್ಞೆ, ಇದು ಆಡಳಿತ ಮಂಡಳಿಯ ಆಜ್ಞೆ ಅಥವಾ ವ್ಯವಸ್ಥಾಪನಾ ಸಮಿತಿಯ ಆಜ್ಞೆ ಅಲ್ಲ, ಇದು ದೇವರಾಜ್ಞೆ ಎಂಬಂತೆ ಪ್ರತಿಯೊಂದನ್ನು ಕೂಡ ಪಾಲನೆ ಮಾಡ್ತಾ ಬರ್ತಾ ಇರುವವರು ಇಲ್ಲಿನ ನೌಕರರು. ಜೊತೆಗೆ ನನ್ನ ಕೆಲಸ ಏನು, ನನ್ನ ಜವಾಬ್ದಾರಿ ಏನು ಅಂತ ಅರಿತುಕೊಂಡು ಯಾವ ದಿವಸ ನಾನು ಏನು ಕೆಲಸ ಮಾಡಬೇಕು, ಮೆರವಣಿಗೆಯಲ್ಲಿ ಯಾವ ರೀತಿಯಾಗಿ ತೊಡಗಿಸಿಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಅವರು ಅರಿತುಕೊಂಡಿದ್ದಾರೆ. ಜೊತೆಗೆ ದೇಶ ಸೇವೆಯ ಜೊತೆಗೆ ಈಶ ಸೇವೆ ಮಾಡುವಂಥವರು ಸಿಕ್ಕಿದ್ದಾರೆ, ಸಂಪ್ರದಾಯಬದ್ಧವಾಗಿ ಸೇವೆಯನ್ನು ಮಾಡ್ತಾ ಇರುವಂಥವ್ರು ಸಿಕ್ಕಿದ್ದಾರೆ, ಪರಂಪರಾಗತವಾಗಿ ಈ ಸೇವೆಯಲ್ಲಿ ತೊಡಗಿಕೊಂಡಿರುವವರು ಸಿಕ್ಕಿದ್ದಾರೆ. ಇವರೆಲ್ಲರೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವವನ್ನು ಅಂದಗಾಣಿಸಿ ಕೊಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಂಥ ಅನುಮಾನ ಇಲ್ಲ. ಜೊತೆಗೆ ಇವರಿಗೂ ಕೂಡ ನೆಮ್ಮದಿಯ ಜೀವನವನ್ನು ಮಹಾಲಿಂಗೇಶ್ವರ ಕರುಣಿಸಿದ್ದಾನೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಲೋಕೇಶ್ ಮತ್ತು ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ್ ದುಂಡೋಲೆ, ಸುದ್ದಿ ನ್ಯೂಸ್, ಪುತ್ತೂರು.